ರೈತ ವಿರೋಧಿ ನೀತಿಗೆ ಎಲ್ಲಿಯವರೆಗೆ ಹೋರಾಟ? ಮೂಡಬಿದರೆಯಲ್ಲಿ ಪ್ರತಿಭಟನಾ ಜಾಥಾ. ವಿದೇಶಿ ಅಡಿಕೆ ಆಮದನ್ನ ನಿಷೇಧಿಸಬೇಕು, ತೆಂಗು ಖರೀದಿ ಕೇಂದ್ರವನ್ನ ಪ್ರಾರಂಭಿಸಬೇಕು ಮತ್ತು ಹೊಸ ಅಡಿಕೆಗೆ ಪ್ರತಿ ಕೆಜಿಗೆ 450 ರೂಪಾಯಿ ಬೆಂಬಲ ಬೆಲೆಯನ್ನ ಘೋಷಿಸಬೇಕೆಂದು ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ಮೂಡಬಿದರೆ ತಾಲೂಕು ಘಟಕದ ವತಿಯಿಂದ ಮೂಡಬಿದರೆಯಲ್ಲಿ ಬೃಹತ್ ಪ್ರತಿಭಟನಾ ಜಾಥಾ ಮಂಗಳವಾರ ನಡೆಯಿತು. ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯದರ್ಶಿ ನಾರಾಯಣಸ್ವಾಮಿ ಮಾತನಾಡಿ, ರಾಜಕಾರಣಿಗಳು, ವ್ಯಾಪಾರಿಗಳು, ದಳ್ಳಾಳಿಗಳಿಂದ ರೈತರು ಶೋಷಣೆಗೊಳಗಾಗುತ್ತಿದ್ದಾರೆ. ಇದರಿಂದಾಗಿ ದೇಶದಲ್ಲಿ ಸುಮಾರು 7 ಲಕ್ಷದಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ವ್ಯಾಪಾರಿಗಳು, ದಳ್ಳಾಳಿಗಳಿಂದ ರೈತರನ್ನ ರಕ್ಷಿಸಬೇಕು, ವೆಚ್ಚ ಆಧಾರಿತ ಬೆಲೆ ನಿಗದಿಪಡಿಸಬೇಕು, ರೈತರು ಪ್ರತಿ ಗ್ರಾಮಗಳಲ್ಲಿ ಸಂಘಟಿತರಾಗಬೇಕು ಎಂದು ಕರೆ ನೀಡಿದರು. ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷ ಶಾಂತಿ ಪ್ರಸಾದ್ ಹೆಗ್ಡೆ ಮಾತನಾಡಿ, ವಿದೇಶದಿಂದ ಸಾವಿರಾರು ಟನ್ ಅಡಿಕೆ ಬರುತ್ತಿದೆ, ಜನಪ್ರತಿನಿಧಿಗಳು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ, ದೆಹಲಿ ಮಾದರಿಯ ಹೋರಾಟ ನಡೆಯಬೇಕಿದೆ ಎಂದರು. ಈ ರೀತಿ ಅಡಿಕೆ ಬೆಲೆ ಇಳಿಯುವಾಗ ಒಂದು ಮಾತುಗಳ ತುಟಿಕ್ ನಿಲ್ಲ, ಯಾರು ಮಾತಾಡಿಲ್ಲ. ಯಾಕಂದ್ರೆ ರೈತರು ಸುಮ್ಮನೆ ಕೂತ್ಕೊಳ್ತಾರಂತ. ನೋಡ್ಬೋದು ನೀವು, ನಿನ್ನೆ ಬ್ಯಾಡಗಿ ಮೆಣಸಿನಕಾಯಿಗೆ 8-10 ಸಾವಿರ ರೂಪಾಯಿ ಕಡಿಮೆ ಆಗುವಾಗ ಅವರು ಏನೆಲ್ಲ ಅವತಾರ ಮಾಡಿದರು ನೋಡಿ. ಅಲ್ಲಿ APMC ಹೊಡೆದಾರು, ಕಾರಿಗೆ ಬೆಂಕಿ ಕೊಟ್ಟರು, ಜೀಪಿಗೆ ಬೆಂಕಿ ಕೊಟ್ಟರು. ಇಂಥ ಆಕ್ರೋಶದಿಂದ ಅವರು ಬಿಡಲಿಲ್ಲ. ದಯಮಾಡಿ ಹೇಳ್ತಾ ಇದ್ದೇವೆ ಜನಪ್ರತಿನಿಧಿಗಳಿಗೆ, ನಾನು ನಮಗೆ ಅಂತ ಆಕ್ರೋಶಕ್ಕೆ ಅವಕಾಶ ಕೊಡಬೇಡಿ. ಅಂತ ಆಕ್ರೋಶ ನಮ್ಮಲ್ಲಿ ಬರದಿರಲಿ. ನಮಗೆ ನಿಜವಾಗಿ ಇವತ್ತು 351 ರೂಪಾಯಿ ಬೆಂಬಲ ಬೆಲೆ ಮಾಡಿ 2-3 ವರ್ಷ ಆಯ್ತು. ಆದ್ರೆ ಇವತ್ತು ಕೂಡ ಅದೇ 351 ರೂಪಾಯಿ ಯಾರು ತೆಗಿತಾರೆ ಮಾಡಿಕೆ? 300 ತೆಗೆದಿಲ್ಲ, ಬೆಂಬಲ ಎಲ್ಲಿ ಉಂಟು? ರೈತ ಮುಖಂಡ ವಲೇರಿಯನ್ ಕುಟೀನ ಮಾತನಾಡಿ, ಕಳಪೆ ಗುಣಮಟ್ಟದ ಅಡಕೆ ಆಮದು ಮಾಡಲಾಗುತ್ತಾ ಇರುವುದರಿಂದ ಉತ್ತಮ ಗುಣಮಟ್ಟದ ನಮ್ಮ ದೇಶೀಯ ಅಡಿಕೆಯ ಬೆಲೆ ತೀವ್ರ ಕುಸಿತವಾಗಿದ್ದರೂ ಕೇಂದ್ರ ಸರ್ಕಾರ ಅಡಿಕೆ ಆಮದನ್ನ ಸಂಪೂರ್ಣ ನಿರ್ಬಂಧಿಸುವ ಮತ್ತು ಕಳ್ಳ ಸಾಗಾಣಿಕೆಯ ವಿರುದ್ಧ ಕಠಿಣವಾದ ಕಾನೂನು ಜಾರಿಗೆ ತರುವಲ್ಲಿ ವಿಫಲವಾಗಿರುವುದು ನಮ್ಮೆಲ್ಲರ ದುರಂತವಾಗಿದೆ. ಅಡಿಕೆಗೆ ಬೆಂಬಲ ಬೆಲೆಯನ್ನ ಘೋಷಿಸುವಲ್ಲಿ ರಾಜ್ಯ ಸರ್ಕಾರವು ನಿಷ್ಕ್ರಿಯತೆಯನ್ನ ತೋರಿಸುತ್ತಿದೆ ಎಂದ ಅವರು, ಮುಂದಿನ ದಿನಗಳಲ್ಲಿ ತೀವ್ರವಾದ ಹೋರಾಟವನ್ನ ಮಾಡಲಾಗುವುದು ಎಂದು ಎಚ್ಚರಿಸಿದರು. ರೊನಾಲ್ಡ್ ಸೆರಾವೋ ಮನವಿ ಪತ್ರ ವಾಚಿಸಿದರು. ಜಾಯ್ಲಸ್ ಡಿಸೋಜಾ ಸ್ವಾಗತಿಸಿದರು. ಭಾಸ್ಕರ್ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದರು. ತಹಶೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು.